ನಿಧನರಾದ ಪಾಪ್ ಫ್ರಾನ್ಸಿಸ್ ಜಾಗ ತುಂಬಲು 140 ಕೋಟಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರ ಪರಮೋಚ್ಚ ಧರ್ಮಗುರುವಿನ ಆಯ್ಕೆ ಪ್ರಕ್ರಿಯೆ ಆರಂಭವಾಗಿದ್ದು 15ರಿಂದ 20 ದಿನಗಳಲ್ಲಿ ಹೊಸ ಪಾಪ್ ಮೂಡಿ ಬರುವರು. ಕಾರ್ಡಿನಲ್ಗಳು ಗುಪ್ತ ಮತದಾನ ಮಾಡಿ ಹೊಸ ಪೋಪ್ ಆಯ್ಕೆ ಮಾಡುತ್ತಾರೆ. ಯಾವ ಕಾರ್ಡಿನಲ್ ಬೇಕಾದರೂ ಪೋಪ್ ಆಗಬಹುದು. ಆದರೆ ಪೋಪ್ ಆಗುವವರು 138 ಮತದಾನ ಮಾಡಿರುವ ಕಾರ್ಡಿನಲ್ಗಳಲ್ಲಿ 2/3 ಬಹುಮತ ಪಡೆಯಲೇಬೇಕು. ಒಟ್ಟು 252 ಕಾರ್ಡಿನಲ್ಗಳು ಲೋಕಾದ್ಯಂತ ಇದ್ರೂ ಈಗಲೂ 80ರ ಪ್ರಾಯ ದಾಟಿದವರು ಮತ ಚಲಾಯಿಸಲು ಅವಕಾಶವಿಲ್ಲ. ಮತ ಚಲಾಯಿಸುವ 138 ಕಾರ್ಡಿನಲ್ಗಳಲ್ಲಿ 4 ಭಾರತೀಯರು ಇದ್ದಾರೆ. ಅವರು ಜಾರ್ಜ್ ಜಾಕೋಬ್ ಕುವಕಾರ್ಡ್, ಆಂಥೋನಿ ಫುಲಾ, ಕ್ಲಿಮಿಸ್ ಬಸೇಲಿಯಸ್, ಫಿಲಿಪ್ ನೆರಿ ಫೆರಾವ್ ಈ 4 ಪೋಪ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಭಾರತದ ಕಾರ್ಡಿನಲ್ಗಳಾಗಿದ್ದಾರೆ. ಭಾರತದ ಇನ್ನಿಬ್ಬರು ಕಾರ್ಡಿನಲ್ಗಳು ಈಗಾಗಲೇ 80ರ ಪ್ರಾಯ ದಾಟಿದ್ದು ಹಿಂದಿನ ಪೋಪ್ ಆಯ್ಕೆಯಲ್ಲಿ ಮತ ಚಲಾಯಿಸಿದ್ರು. ಇವರಲ್ಲಿ ಹೈದರಾಬಾದ್ನ ಆರ್ಚ್ ಬಿಷಪ್ ಆಗಿರುವ ಆಂಥೋನಿ ಫುಲಾ ಅವರು ಪ್ರಪಂಚದ ದಲಿತ ಕ್ರಿಶ್ಚಿಯನ್ ಮೂಲದ ಮೊದಲ ಕಾರ್ಡಿನಲ್ ಎನಿಸಿದ್ದಾರೆ. ಆಂಧ್ರದ ಕರ್ನೂಲಿನಲ್ಲಿ 1961ರಲ್ಲಿ ಹುಟ್ಟಿದ ಫುಲಾ ಅವರು ಡಚ್ ಮಿಷನರಿಗಳ ಸಹಾಯದಿಂದ ಓದಿ ಕ್ರಿಶ್ಚಿಯನ್ನರಾಗಿ ಹಂತ ಹಂತವಾಗಿ ಕಾರ್ಡಿನಲ್ ಮಟ್ಟ ಮುಟ್ಟಿದವರಾಗಿದ್ದಾರೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.